ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ನ ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಮಂಗಳೂರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ನಗರದ ಹಂಪನಕಟ್ಟೆಯಲ್ಲಿರುವ ಕೆಟಿಎಂ ಶೋರೂಂನಲ್ಲಿ ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗಿದೆ. ಭಾರತದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರುತ್ತಿದೆ. ಇದರ ನಡುವೆ ಎಲೆಕ್ಟ್ರಿಕ್ ವಾಹನದ ಬಗ್ಗೆ ಜನರಲ್ಲಿ ಆಸಕ್ತಿ ಹೆಚ್ಚಾಗ್ತಿದೆ. ಇದನ್ನೇ ಈಗ ದೇಶದ ಪ್ರಮುಖ ವಾಹನ ತಯಾರಿಕಾ ಕಂಪನಿಗಳು ಬಂಡವಾಳ ಮಾಡಿಕೊಳ್ಳಲು ಮುಂದಾಗಿದ್ದು, ಅದರಂತೆ ಹೊಸ ಮಾದರಿಯ ಎಲೆಕ್ಟ್ರಿಕ್ ವಾಹನಗಳನ್ನು ಪರಿಚಯಿಸುತ್ತಿದೆ. ಇದೀಗ ಬಜಾಜ್ ಕಂಪನಿ ಕೂಡ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದು, ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ಬಜಾಜ್ ಕಂಪನಿಯು ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಿಸಿದ್ದ ಜನಪ್ರಿಯ ಬಜಾಜ್ ಚೇತಕ್ ಅನ್ನು ಎಲೆಕ್ಟ್ರಿಕ್ ಮಾಡೆಲ್ನಲ್ಲಿ ಲಾಂಚ್ ಮಾಡಿದೆ. ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ನ ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಮಂಗಳೂರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ನಗರದ ಹಂಪನಕಟ್ಟೆಯಲ್ಲಿರುವ ಕೆಟಿಎಂ ಶೋರೂಂನಲ್ಲಿ ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಮಂಗಳೂರು ಮಾರುಕಟ್ಟೆಗೆ ಲೋಕಾರ್ಪಣೆಗೊಳಿಸಲಾಯಿತು. ಇನ್ನು ಗಣ್ಯರು ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಕೇಕ್ ಕೂಡ ಕತ್ತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಪ್ರೀಂ ಬಜಾಜ್ ಗ್ರೂಪ್ನ ಚೇರ್ಮನ್ ಆರೂರು ಕಿಶೋರ್ ರಾವ್ ಅವರು, ಗ್ರಾಹಕರು ಪ್ರೋತ್ಸಾಹ ಸಲಹೆಯನ್ನ ನೀಡುತ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಗ್ರಾಹಕರು ಇನ್ನಷ್ಟು ಸಹಕಾರ ನೀಡುವ ವಿಶ್ವಾಸವಿದೆ ಎಂದು ಅವರು ಹೇಳಿದರು. ನನಗೆ ಸುಮಾರು ನನ್ನ ಗ್ರಾಹಕರು ನನ್ನನ್ನು ಭೇಟಿ ಆಗ್ತಿದ್ದರು. ನಾನು ಚೇತಕನ ಮಾರಾಟ ಮಾಡಿ ನಮ್ಮ ಮಗಳ ಮದುವೆ ಆಗಬೇಕಾದ್ರೆ ಡೌರಿಯಾಗಿ ಚೇತಕನೇ ಕೇಳ್ತಾ ಇದ್ದಾರೆ. ನೀವು ದಯಮಾಡಿ ನಮಗೊಂದು ಚೇತಕನ ಕೊಟ್ಟರೆ ನಮ್ಮ ಮಗಳಿಗೆ ಮದುವೆ ಆಗುತ್ತದೆ ಎಂದು ಬಹಳಷ್ಟು ಗ್ರಾಹಕರು ಕೂಡ ಬಂದರಂತ ಕೇಳಿದ್ದಾರೆ. ಇದೊಂದು ಬಹಳ ಒಂದು ಸಂತೋಷದ ವಿಷಯ. ಯಾವುದೇ ಒಂದು ವಹಿವಾಟು ಆಗಬೇಕಾದ್ರೆ ಗ್ರಾಹಕರು ಬಹಳ ಒಂದು ಪ್ರಾಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ನಮ್ಮ ಗ್ರಾಹಕರು ಯಾವಾಗಲೂ ನಮಗೊಂದು ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಸಲಹೆಯನ್ನು ಕೊಡ್ತಾ ಬಂದಿದ್ದೀವಿ. ಇನ್ನು ಬರುವ ವರ್ಷದಲ್ಲಿ ಕೂಡ ಇದೇ ರೀತಿಯಲ್ಲಿ ಪ್ರೋತ್ಸಾಹ ಸಲಹೆ ಕೊಡುವುದು ಎಂಬ ಭರವಸೆ ನನಗೆ ಇದೆ. ಸುಪ್ರೀಂ ಬಜಾಜ್ ಗ್ರೂಪ್ನ ನಿರ್ದೇಶಕರಾದ ಆರೂರು ಸಂಜಯ್ ರಾವ್ ಅವರು ಮಾತನಾಡಿ, ಗ್ರಾಹಕರಿಗೆ ಹೊಸ ಗಾಡಿಗಳನ್ನು ಪರಿಚಯ ಮಾಡುತ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲೂ ಗ್ರಾಹಕರಿಗೆ ಇನ್ನಷ್ಟು ಸೇವೆಯನ್ನ ನೀಡಲಾಗುತ್ತದೆ ಎಂದು ಅವರು ಹೇಳಿದರು. ಅದರಲ್ಲಿ ಈಗ ಇಂಡಿಯಾದಲ್ಲಿ ಬರುವ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್, ಕಾರ್ ಆಗಲಿ, ಟೂ ವೀಲರ್ ಆಗಲಿ, ಎಲ್ಲ ಒಂದೇ ಒಂದು ವೆಹಿಕಲ್ ಅನ್ನು ಈಗ ದೇ ಆರ್ ಇಂಟ್ರೊಡ್ಯೂಸಿಂಗ್ ಇನ್ ದಿಯರ್ ಪೋರ್ಟ್ಫೋಲಿಯೋ at least one electric vehicle. And already bigger companies like Mercedes, Porsche and others are talking of going all electrification by 2025 to 2030. ಈಗ ಚೇತಕ it's already a classic name in the automobile industry of India. So ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ತಂದದ್ದು, ದಟ್ಸ್ ಎ ವೆರಿ ಗುಡ್ ನ್ಯೂಸ್ ಫಾರ್ ಆಲ್ ಆಫ್ us. ಸುಪ್ರೀಂ ಬಜಾಜ್ ಗ್ರೂಪ್ನ ನಿರ್ದೇಶಕರಾದ ಅರ್ಜುನ್ ರಾವ್ ಅವರು ಮಾತನಾಡಿ, ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನ ನೀಡುತ್ತಾ ಬರಲಾಗಿದೆ. ಎಲೆಕ್ಟ್ರಿಕ್ ಸ್ಕೂಟರ್ಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ ಎಂದು ಹೇಳಿದರು. ವೆರಿ ವೆಲ್ ನೋನ್ ಬ್ರ್ಯಾಂಡ್. ಪೀಪಲ್ ರಿಲೇಟ್ ಯೂಶಲಿ ಬಜಾಜ್ ಅಂದರೆ ಚೇತಕ್ ಅಂದರೆ ಬಜಾಜ್. Likewise, Maruti ಅಂದರೆ 800 cc car Maruti. So we are very happy, especially Mangalore region ಗೆ ಚೇತಕ್ ಲಾಂಚ್ ಮಾಡಿದ್ದಾರೆ. Mangalore usually the industry is 60% is ungeared, ಅಂದರೆ 60% ಗಾಡಿ ಮಂತ್ಲಿ ಸೇಲ್ ಆಗೋದು ungeared vehicles. ನಮ್ಮಲ್ಲಿ ಇಷ್ಟವರೆಗೆ ಇರಲಿಲ್ಲ. But now we are very happy that Bajaj has launched this Chetak vehicle, and you all are the very elite customers, first customers to get this vehicle. We have our close friends, Mr. Anand Bhai, Thank you very much, and many other customers as well. ಇನ್ನು ಇದೇ ವೇಳೆ 7 ಮಂದಿಗೆ ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಗ್ರಾಹಕರಿಗೆ ಕೀಯನ್ನ ಹಸ್ತಾಂತರ ಮಾಡಲಾಯಿತು. ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಯಲ್ ಡಿಸೋಸ್ ಅವರು ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ನ ವೈಶಿಷ್ಟ್ಯದ ಕುರಿತು ಮಾಹಿತಿಯನ್ನ ನೀಡಿದರು.
ಈ ವೇಳೆ ಸುಪ್ರೀಂ ಮೋಟಾರ್ಸ್ನ ಎಚ್ಎಂ ರಾಘವೇಂದ್ರ ಪ್ರಸಾದ್, ಬಿಸಿನೆಸ್ ಹೆಡ್ ಪ್ರಭಾಕರ್ ರಾವ್, ಡಿಜಿಎಂ ಗುರುಪ್ರಸಾದ್, ಮಂಗಳೂರು ಚೇತಕ್ ಮ್ಯಾನೇಜರ್ ಧನರಾಜ್, ಸೀನಿಯರ್ ಸೇಲ್ ಎಕ್ಸಿಕ್ಯೂಟಿವ್ ಕ್ಲೈವ್, ತುಳು ಹಾಗೂ ಕನ್ನಡದ ನಟ ಶಂಕರ್ ಭಟ್ ಸೇರಿದಂತೆ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ಬಜಾಜ್ ಆಟೋಮೊಬೈಲ್ ಕಂಪನಿ ತನ್ನ ಮೊದಲ ಎಲೆಕ್ಟ್ರಿಕ್ ಸ್ಕೂಟರ್ ಬಿಡುಗಡೆ ಮಾಡಿದೆ. ಬಹುನಿರೀಕ್ಷಿತ ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಮಾರುಕಟ್ಟೆ ಪ್ರವೇಶಿಸಿದೆ. ಆಕರ್ಷಕ ಬಣ್ಣ, ಅತ್ಯುತ್ತಮ ರೆಟ್ರೋ ಶೈಲಿಯ ವಿನ್ಯಾಸದಿಂದ ಇತರ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ಗಿಂತ ಈ ವಾಹನ ಭಿನ್ನವಾಗಿದೆ. ಬಜಾಜ್ ಚೇತಕ್ ಸ್ಕೂಟರ್ ಎಲ್ಇಡಿ ಲೈಟ್ಸ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್, ಕೀಲೆಸ್ ಇಗ್ನಿಷನ್ ಹೊಂದಿದೆ. ಒಂದು ಬಾರಿ ಚಾರ್ಜ್ ಮಾಡಿದ್ರೆ ಇಕೋ ಮೋಡ್ನಲ್ಲಿನ ರೈಡ್ನಲ್ಲಿ 95 ಕಿಲೋಮೀಟರ್ ಪ್ರಯಾಣದ ರೇಂಜ್ ನೀಡಲಿದೆ. ಇನ್ನು ಸ್ಪೋರ್ಟ್ ಮೋಡ್ನಲ್ಲಿ 85 ಕಿಲೋಮೀಟರ್ ಮೈಲೇಜ್ ಅನ್ನು ನೀಡಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.